ಪುರಸಭಾ ವ್ಯಾಪ್ತಿದ ಕೃಷ್ಣ ಎನ್ಮನೆ ವಾರ್ಡ್ದ ಕೃಷ್ಣನಗರ ಸಂಪರ್ಕ ರಸ್ತೆದ ಈ ಕಾಂಕ್ರೀಟೀಕರಣ ಕಾಮಗಾರಿಗೆ ನಮ್ಮ ಪುರಸಭೆದ ಅನುದಾನ ಈ ರಸ್ತೆಯನ್ನು ಕಾಂಕ್ರೀಟೀಕರಣ ಮನ್ಪೆರೆ ಅನುದಾನ ಒದಗಿಸೋದು ಕೊಡ್ತಾರೆ ನಮ್ಮ ಮೋಹನ್ ಶೆಟ್ರು. ಅದರ ಮುಖಾಂತರ ಈ ರಸ್ತೆಯನ್ನು ಒಂದನೇ ಅಡ್ಡ ರಸ್ತೆ ಬೊಕ್ಕ ಎರಡನೇ ಅಡ್ಡ ರಸ್ತೆಯನ್ನು ಸಂಪರ್ಕ ಮನ್ಪುನಂಚಿನ ಈ ರಸ್ತೆಯನ್ನು ಕಾಂಕ್ರೀಟೀಕರಣ ಆತಂಡು. ಈ ರಸ್ತೆದ ಕಾಂಕ್ರೀಟೀಕರಣ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬತ್ತಿನಂಚಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆದ ಅಧ್ಯಕ್ಷರು ಬೊಕ್ಕ ನಮ್ಮ ಸ್ಥಳೀಯ ಇಂಗ್ಲ ಹೆಮ್ಮೆಯ ನಾಯಕರಾಯನ ಸತೀಶ್ ಕುಂಪಲ ಮೇರೇನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಂತೊಂದುಲ್ಲೆ. ಅಂಜನೆ ನಮ್ಮ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ಮಂಡಲದ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತ ಬೈಲು ನಮ್ಮೊಟ್ಟಿಗುಲ್ಲೇರು ಅರೆನ್ನ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಂತೊಂದುಲ್ಲೆ. ಇಂಗ್ಲ ಸೋಮೇಶ್ವರ ಪುರಸಭೆದ ಅಧ್ಯಕ್ಷರು ಶ್ರೀಮತಿ ಕಮಲಾ ಕುಂಪಲ ಮೇರ್ಲ ಈ ಕಾರ್ಯಕ್ರಮ ಡುಲ್ಲೇರು. ಈ ಕಾರ್ಯಕ್ರಮಕ್ಕೆ ಅರೆನ್ನ ಆರ್ಥಿಕವಾದ ಸ್ವಾಗತ ಮಂತೊಂದುಲ್ಲೆ. ಅಂಚನೆ ನಮ್ಮ ಪುರಸಭೆದ ಈ ವಾರ್ಡ್ಗೆ ಅನುದಾನ ಒದಗಿಸಿದ ಕೊರ್ನಂಚಿನ ಬೊಕ್ಕ ಈ ವಾರ್ಡ್ ಕೌನ್ಸಿಲರ್ ಆಯ್ನಂಚಿನ ನಮ್ಮ ಮೋಹನ್ ಶೆಟ್ಟಿ ಕುಂಪಲ ಉಲ್ಲೇರು ಅರೆನ್ನ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಂತೊಂದುಲ್ಲೆ. ಎಂಕಲ ಈ ವಾರ್ಡ್ದ ಅಧ್ಯಕ್ಷರು ಪ್ರವೀಣ್ ಕುಲಾಲ್ ಈ ಕಾರ್ಯಕ್ರಮ ಡುಲ್ಲೇರು ಅರೆನ್ನ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಂತುಲ್ಲೆ ಮರೆತುಕೊಂಡು. ಎಂಕಲ ನಮ್ಮ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಲು ದಯಾನಂದ್ ತೊಕ್ಕೊಟ್ಟು ಈ ಕಾರ್ಯಕ್ರಮ ಡುಲ್ಲೇರು ಅರೆನ್ನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಂತೊಂದುಲ್ಲೆ. ಅಂಚನೆ ಸ್ಥಳೀಯ ಸದಸ್ಯರು ಮನು ಕಟ್ಟೆ ಮನೆ ಬೊಕ್ಕ ಜಯ ಪೂಜಾರಿ ಉಲ್ಲೇರು ಬೊಕ್ಕ ಇಂಕಲ ಮಂಡಲದ ಯುವ ಮೋರ್ಚಾದ ಉಪಾಧ್ಯಕ್ಷರಾಯನ ಸಚಿನ್ ಸಾಗರ್ ಉಲ್ಲೇರು. ಅಂಚನೆ ಶಾರದಾ ನೇತ ಸಮಿತಿ ಸದಸ್ಯರು ಮಾತೆಲ್ಲ ಒಟ್ಟಿಗೆ ಉಲ್ಲೇರು ಪ್ರಧಾನ ಕಾರ್ಯದರ್ಶಿಗಳು ಮಾತೆಲ್ಲ ಒಟ್ಟುಲ್ಲೇರು ಬೊಕ್ಕ ಇಂಗ್ಲ ಹಿರಿಯ ನಾಗರಿಕರು ಉಲ್ಲೇರು ಅಲ್ಲಿ ಮಾತೆರನ್ನ ಒಟ್ಟಿಗೆ ಸ್ವಾಗತ ಮಂತೊಂದು ಉದ್ಘಾಟನೆ ಮನ್ಪೊಡೊಂದು ಇಂಕಲ ಅಧ್ಯಕ್ಷರ ವಿನಂತಿ ಮಂತೊಂದು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ. ಸೋಮೇಶ್ವರ ಪುರಸಭೆಯ ಈ ಒಂದು ಕೃಷ್ಣನಗರ ಅಡ್ಡ ರಸ್ತೆಯ ಕಾಂಕ್ರೀಟೀಕರಣವನ್ನು ಇವತ್ತು ಸೋಮೇಶ್ವರ ಪುರಸಭೆಯ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಕ್ಷರು ಕಮಲಕ್ಕ ಅವರ ನೇತೃತ್ವದಲ್ಲಿ ಇವತ್ತು ಈ ವಾರ್ಡಿನ ಸದಸ್ಯರಾದ ಮೋಹನ್ ಶೆಟ್ಟಿ ಕುಂಪಲ ಇವರ ಒಂದು ಮುತುವರ್ಜಿಯಿಂದ ಇವತ್ತು ಈ ಒಂದು ಕಾಂಕ್ರೀಟೀಕರಣ ಆಗಿದೆ. ಸೋಮೇಶ್ವರ ಪುರಸಭೆಯ ಈ ಒಂದು ರಸ್ತೆಯ ಉದ್ಘಾಟನಾ ಸಮಾರಂಭದಲ್ಲಿರುವಂಥ ನಮ್ಮ ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ ಬೈಲ್ ಅವರು, ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು, ಪುರಸಭೆಯ ಅಧ್ಯಕ್ಷರಾದ ಕಮಲಕ್ಕ, ನಮ್ಮ ಸದಸ್ಯರಾದ ಮೋಹನ್ ಶೆಟ್ಟಿ, ಹರೀಶ್, ಮನೋಜ್ ಕಟ್ಟೆಮನೆ, ಜಯ ಪೂಜಾರಿ, ಬೂತ್ ಅಧ್ಯಕ್ಷರಾದ ಪ್ರವೀಣ್, ಕಾರ್ಯದರ್ಶಿ ನಿತೇಶ್, ರಾಜೇಶ್ ಸೇರಿರುವಂಥ ಎಲ್ಲ ಆತ್ಮೀಯರೇ, ಈ ಸಂದರ್ಭದಲ್ಲಿ ವಿಶೇಷವಾಗಿ ಸೋಮೇಶ್ವರ ಪುರಸಭೆ ಕಳೆದ ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯತ್ ಆಗಿ ನಂತರ ಪುರಸಭೆಯಾಗಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಇವತ್ತು ಈ ಒಂದು ಪುರಸಭೆಯ ಆಡಳಿತಾತ್ಮಕ ಕೆಲಸ ಕಾರ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪುರಸಭೆಯಲ್ಲಿ ಅಭಿವೃದ್ಧಿ ಕೆಲಸವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಪುರಸಭೆಗೆ ಮೇಲ್ದರ್ಜೆಗೆ ಏರಿಸಿದ ನಂತರ ಪುರಸಭೆಯ ಆಡಳಿತವನ್ನು ನಮ್ಮ ಅಧ್ಯಕ್ಷರಾದ ಕಮಲಕ್ಕ ಮತ್ತು ವಿಶೇಷವಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಉಪಾಧ್ಯಕ್ಷರಾಗಿ ರವಿಶಂಕರ್ ಸೋಮೇಶ್ವರ ಅವರು ಈ ಭಾಗದಲ್ಲಿ ಕೆಲಸ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಕ್ಕೊಂಡು ಅಭಿವೃದ್ಧಿ ಕೆಲಸವನ್ನು ಭಾರಿ ಒಳ್ಳೆಯ ರೀತಿಯಲ್ಲಿ ಮಾಡುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ. ಜೊತೆಗೆ ಅಭಿವೃದ್ಧಿಯ ಎಲ್ಲ ವಿಚಾರದಲ್ಲಿ ತಕ್ಷಣವೇ ಸ್ಪಂದನೆ ಮಾಡುವುದರ ಮುಖಾಂತರ ಈ ಭಾಗದ ಪುರಸಭೆಯ ಎಲ್ಲ ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಸದಸ್ಯರು ಕೂಡ ಕ್ರಿಯಾಶೀಲವಾಗಿ ಕೆಲಸ ಕಾರ್ಯವನ್ನು ಮಾಡುವಂಥದ್ದು ಮತ್ತು ಅಭಿವೃದ್ಧಿ ಕೆಲಸಕ್ಕೆ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಸಮರ್ಪಕವಾಗಿ ವಿನಿಯೋಗ ಮಾಡೋದ್ರ ಮುಖಾಂತರ ಎಲ್ಲ ಮೂಲೆ ರಸ್ತೆಗಳ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಂದಂಥ ಒಂದು ವರ್ಷದಲ್ಲಿ ಪುರಸಭೆಯ ಒಂದು ವರ್ಷದಲ್ಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಈ ಭಾಗದಲ್ಲಿ ಒಳ್ಳೆಯ ರೀತಿಯ ರಸ್ತೆಗಳ ನಿರ್ಮಾಣದ ಜೊತೆಗೆ
ಮುಂದಿನ ದಿನಗಳಲ್ಲಿ ಶಾಶ್ವತವಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ದೂರ ಮಾಡುವ ದೃಷ್ಟಿಯಲ್ಲಿ ಕೂಡ ಇವತ್ತು ನಲ್ಲಿ ನೀರಿನ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರದ ಯೋಜನೆಯ ಆಧಾರದಲ್ಲಿ ಇವತ್ತು ಪೈಪ್ಲೈನನ್ನು ಅಳವಡಿಸುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ, ಎಲ್ಲರ ಮನಸ್ಸಲ್ಲಿರುವಂಥದ್ದು ಕುಂಪಲದ ಮುಖ್ಯ ರಸ್ತೆ ಅಗಲ ಆಗಬೇಕು ಅಂತ. ನಾನು ಈ ಸಂದರ್ಭದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಕುಂಪಲದ ರಸ್ತೆ 1979ರಲ್ಲಿ ಆಗಿರುವಂಥ ರಸ್ತೆ, ಆ ಸಂದರ್ಭದಲ್ಲಿ ಇಷ್ಟೇ ಸಾಕು ಅಂತ ಎಲ್ಲರ ಮನಸ್ಸಲ್ಲಿತ್ತು, ರಸ್ತೆ ಆದರೆ ಸಾಕು ಅಂತ ಎಲ್ಲರ ಮನಸ್ಸಲ್ಲಿತ್ತು. ಇವಾಗ ಈ ಕುಂಪಲ ಪ್ರದೇಶ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮನೆ ನಿವೇಶನ ಮತ್ತು ಜನವಸತಿ ಪ್ರದೇಶ ಆಗಿದೆ. ರಸ್ತೆ ಅಗಲ ಆಗಬೇಕೆನ್ನುವುದು ಎಲ್ಲರ ಅಭಿಪ್ರಾಯ ಆಗಿದೆ. ಮತ್ತು ಇತ್ತೀಚೆಗೆ ಪೈಪ್ಲೈನ್ ಯಾರು ಮಾಡಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಟ್ಟಿದೆ. ಇಲ್ಲಿಯ ಸ್ಥಳೀಯ ಶಾಸಕರು ಕೂಡ ಆ ಒಂದು ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಯಾರು ಗುತ್ತಿಗೆದಾರರಿದ್ದಾರೆ ಅವರಿಗೆ ಖಡಕ್ಕಾಗಿ ನಿರ್ದೇಶನವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಯಾಕೆಂದರೆ ಪುರಸಭೆಯ ವ್ಯಾಪ್ತಿಯಲ್ಲಿ ಆ ಪೈಪ್ಲೈನ್ ಹಾಕಿರುವಂಥದ್ದು ಬರುವುದಿಲ್ಲ. ಅವರಿಗೆ ಸರ್ಕಾರ ಹಣ ಕೊಟ್ಟಿದೆ, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅನುದಾನ ಅವರಿಗೆ ಕೊಟ್ಟಿದೆ. ಆದರೆ ಅವರಿಗೆ ಕಾಂಕ್ರೀಟ್ ಎಷ್ಟು ತೆಗೆದಿದ್ದಾರೆ ಅಷ್ಟು ಕಾಂಕ್ರೀಟನ್ನು ಮಾಡಿಕೊಡುವಂಥ ಜವಾಬ್ದಾರಿ ಗುತ್ತಿಗೆದಾರರದು. ಕಳೆದ ಮಳೆಗಾಲದಲ್ಲಿ ತುಂಬ ತೊಂದರೆ ಆಗಿದೆ. ಇವತ್ತು ಕೂಡ ರಸ್ತೆ ಕರೆಕ್ಟಾಗಿ ಮಾಡಲಿಲ್ಲ. ನಾನು ಈಗಾಗಲೇ ನಮ್ಮ ಪುರಸಭೆ ಉಪಾಧ್ಯಕ್ಷರ ರವಿಶಂಕರ್ ಅವರು ಮತ್ತು ನಮ್ಮ ಸ್ಥಳೀಯ ಸದಸ್ಯರೆಲ್ಲರೂ ಆ ಗುತ್ತಿಗೆದಾರರಿಗೆ ಖಡಕ್ಕಾಗಿ ಹೇಳಿದ್ದಾರೆ, ಒಂದ ಸರಿ ಮಾಡಿಕೊಡಬೇಕು, ಇಲ್ಲದಿದ್ದರೆ ನಾವು ಅವರ ವಿರುದ್ಧ ಏನು ಕೇಸು ದಾಖಲು ಮಾಡಬೇಕು ಅದನ್ನು ಮಾಡ್ತೇವೆ ಅಂತ ಪುರಸಭೆಯಿಂದ ಹೇಳಿದ್ದಾರೆ. ತಕ್ಷಣವೇ ಆ ರಸ್ತೆಯನ್ನು ಎಲ್ಲವನ್ನು ಸರಿಪಡಿಸಿಕೊಡುವಂಥದ್ದು ಮಾಡಬೇಕು. ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅದನ್ನು ಯೋಚನೆ ಖಂಡಿತ ಮಾಡ್ತೇವೆ. ರಸ್ತೆ ಅಗಲ ಆಗೋದಕ್ಕೆ ನನ್ನದು ಕೂಡ ವೈಯಕ್ತಿಕವಾಗಿ ಸಂಪೂರ್ಣ ಬೆಂಬಲ ಇದೆ. ಎಲ್ಲರೂ ಸಹಕಾರ ಮಾಡಿದರೆ ಖಂಡಿತ ರಸ್ತೆಯನ್ನು ಅಗಲ ಮಾಡಲಿಕ್ಕೆ ಸಹಕಾರವನ್ನು ಕೊಡ್ತೇವೆ. ಈ ರಸ್ತೆಯನ್ನು ಸರಿ ಮಾಡಲಿಕ್ಕೆ ಕೂಡ ನಾನು ಇಲ್ಲಿ ಸ್ಥಳೀಯ ಶಾಸಕರಿರುವ ಕಾರಣ, ಸ್ಥಳೀಯ ಶಾಸಕರು ಸಭಾಪತಿ ಆಗಿರುವ ಕಾರಣ, ಅವರ ಮೇಲೆ ಗೌರವ ಇರುವ ಕಾರಣ ಅವರು ಮಾಡ್ತಾರೆ. ನಾನು ಜನಪ್ರತಿನಿಧಿಯಾಗಿ ಇದನ್ನೊಂದು ರಾಜಕೀಯ ಮಾಡದೆ ಅವರು ಜನಪ್ರತಿನಿಧಿಯಾಗಿ ಮಾಡೋದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಅಕಸ್ಮಾತ್ ಆಗಲೇ ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಖಂಡಿತ ನಾನು ಸಹ ಯೋಚನೆ ಮಾಡ್ತೇನೆ. ಈ ಹಿಂದೆ ಕೂಡ ಕೆಲವಾರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾಜಕೀಯ ಮಾಡದೆ ಅಭಿವೃದ್ಧಿ ಕೆಲಸವನ್ನು ನಾನು ಸಹ ಮಾಡಿದ್ದೇನೆ. ಜಿಲ್ಲಾ ಪಂಚಾಯತ್ ಇರಲಿ ಅಥವಾ ಪಂಚಾಯತ್ ಇರುವ ಸಂದರ್ಭದಲ್ಲಿ ಈ ಭಾಗದ ಅಭಿವೃದ್ಧಿಗೋಸ್ಕರ ನಿರಂತರ ನಾವೆಲ್ಲಕ್ಕೆ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಈಗ ನಾನು ಜನಪ್ರತಿನಿಧಿ ಅಲ್ಲ, ನಾನು ಪಾರ್ಟಿ ಅಧ್ಯಕ್ಷ ಆಗಿರುವ ಕಾರಣ ಸಾಕಷ್ಟು ಅಭಿವೃದ್ಧಿಯ ಅನುದಾನವನ್ನು ತರಲಿಕ್ಕೆ ಆಗೋದಿಲ್ಲ. ಎಲ್ಲರ ಮನಸ್ಸಲ್ಲಿರುವಂಥದ್ದು ಇವಾಗ ಒಂದು ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾರೆ. ನಾನು ಪಾರ್ಟಿ ಅಧ್ಯಕ್ಷ ಹೊರತು ಜನಪ್ರತಿನಿಧಿ ಅಲ್ಲ. ಜನಪ್ರತಿನಿಧಿ ಆಗಿದ್ದರೆ ಈ ರೀತಿ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಖಂಡಿತ ಮಾಡ್ತಿದ್ದೆ. ಮುಂದೆ ಕೂಡ ಆ ರೀತಿಯ ತೊಂದರೆ ಆದಲ್ಲಿ ಯಾರ್ಯಾರ ಕೈಕಾಲು ಹಿಡಿಬೇಕೋ ಅವರ ಕೈಕಾಲು ಹಿಡಿದು ಇದನ್ನು ಅಭಿವೃದ್ಧಿ ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ರವಿಶಂಕರ್ ಅವರ ನೇತೃತ್ವದಲ್ಲಿ, ಕಮಲಕ್ಕ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಪಂಚಾಯತ್ ಸದಸ್ಯರು, ಮೋಹನ್ ಶೆಟ್ಟರು ಅತ್ಯಂತ ಕ್ರಿಯಾಶೀಲವಾಗಿ ಈ ಭಾಗದಲ್ಲಿ ಕೃಷ್ಣನಗರ ವಾರ್ಡಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಯ ಪೂಜಾರಿ ಆಗಲಿ, ನಮ್ಮ ಮಾಲತಿ ಆಗಲಿ, ಹರೀಶ್ ಕುಂಪಲ ಆಗಲಿ, ಇವರೆಲ್ಲ ಮನೋಜ್ ಕಟ್ಟೆಮನೆ ಎಲ್ಲರೂ ಕೂಡ ಸ್ಥಳೀಯವಾಗಿ ಸಾಕಷ್ಟು ಶ್ರಮ ವಹಿಸಿ ಅಭಿವೃದ್ಧಿಗೋಸ್ಕರ ಕೆಲಸ ಕಾರ್ಯವನ್ನು ಮಾಡ್ತಾರೆ. ವ್ಯತ್ಯಾಸ ಇದ್ದಲ್ಲಿ ಎಲ್ಲವನ್ನು ಎಲ್ಲೆಲ್ಲಿ ಸಮಸ್ಯೆ ಬರ್ತದೆ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಪುರಸಭೆಯಿಂದ ನಾವು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕಾಮಗಾರಿಯನ್ನು ಮಾಡಿದಂಥ ಮೋಹನ್ ಶೆಟ್ಟಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಸಿದ್ದೇನೆ. ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಜಗದೀಶ್ ಆಳ್ವ ಕೊಯತ್ತಬೈಲ್ ಮತ್ತು ಪ್ರಧಾನ ಕಾರ್ಯದರ್ಶಿ ದಯಾನಂದ ತೂಕೊಟ್ಟು ಇವರೆಲ್ಲರ ನೇತೃತ್ವದಲ್ಲಿ ಇಲ್ಲಿ ಸಂಸದರಿಂದ ಬಂದಂಥ ಅನುದಾನವನ್ನು ಮತ್ತು ಬೇರೆ ಬೇರೆ MLC ಅವರಿಂದ ಬಂದಂಥ ಅನುದಾನವನ್ನು ಬೇರೆ ಬೇರೆ ಕಡೆ ಇಡೀ ವಿಧಾನಸಭಾ ಕ್ಷೇತ್ರ ದೊಡ್ಡದಿದೆ, ಆ ಕ್ಷೇತ್ರಕ್ಕೆ ಒಂದು ದೊಡ್ಡ ಸಾಹಸದ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಅಭಿವೃದ್ಧಿಗೆ ಎಲ್ಲೆಲ್ಲಿ ಕೆಲಸ ಬರ್ತದೆ ಅದನ್ನೆಲ್ಲವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಜಗದೀಶ್ ಆಳ್ವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಮಾಡುವಂಥದ್ದು ಕೂಡ ಮಾಡ್ತಾಯಿದ್ದಾರೆ. ಪುರುಷೋತ್ತಮ್ ಗಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಈ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಕ್ಕೆ ಸ್ಫೂರ್ತಿಯುತವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದ. ನಾಗಮಣ ದೇವರಿಗೆ ಕೈ ಮುಗ್ಗಿದೆ, ಕ್ಷೇತ್ರದ ಆರಾಧನೆ ಮಲ್ತೊಂದು ಶ್ರೀಕೃಷ್ಣ ದೇವರಿಗೆ ಕೈ ಮುಗ್ಗಿದೆ. ಬಾರಿ ಶೋಕದ ಒಂದು ಕಾಂಕ್ರೀಟ್ದ ಇನ್ನಿತ ಉದ್ಘಾಟನೆ ನೋಡ್ತಾನೆ ನಮ್ಮ ಅಧ್ಯಕ್ಷರು ಅಂಚನೆ ಜಿಲ್ಲಾಧ್ಯಕ್ಷರ ಅಂಚನೆ ಉಪಾಧ್ಯಕ್ಷರಾಯನ ರವಿಶಂಕರ್, ಪುರುಷೋತ್ತಮ್ ಗಟ್ಟಿಯಲ್ಲ, ಹರೀಶಣ್ಣ, ಮನುಜಣ್ಣ, ಕಮಲಕ್ಕ ಅಧ್ಯಕ್ಷರ ಹರೀಶಣ್ಣ ಅಂಚನೆ ಪೂರ ಪಕ್ಷದ ಮುಖಂಡರ ಅಂಚನೆ ಕಾರ್ಯಕರ್ತರ
ಬಾರಿ ಶೋಕದ ಒಂಜಿ ಬೇಲೆನ್ ನಮ್ಮ ಸೋಮೇಶ್ವರ ಪಟ್ಟಣ ಪಂಚಾಯತ್ ದಾಖಲು ಪುರಸಭೆ ದಾಖಲು ಮಲ್ತೇರು. ಇಡೀ ಪುರಸಭೆಟೆ ಬಾರಿ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಾರಿ ಶೋಕುಡು ಮಾತ ಸದಸ್ಯರು ಅಂಚನೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದು ಈ ಸೋಮೇಶ್ವರ ಭಾಗಡು ಇಂಚಿನ ಪೂರ ಅಭಿವೃದ್ಧಿ ಕಾರ್ಯಾವಡ ಐಕ್ ರಾತ್ರಿ ಪಗೆಯಲ್ಲಿ ಸ್ಪಂದಿಸದೆ ಪ್ರಾಮಾಣಿಕವಾದ ಪ್ರತಿಯೊಂದು ಏರಿಯಾಡ್ಲ ಬಾರಿ ಶೋಕದ ಒಂಜಿ ಕಾಮಗಾರಿಯನ್ನು ಮಲ್ತೊಂದು ಒಯ್ದರು. ಅಂಚನೆ ಇನಿ ಮೋಹನ್ ಶೆಟ್ಟಿ ಈ ಭಾಗಗಳು ನಮ್ಮ ಕುಂಪಲದ ಈ ಭಾಗಡು ಬಾರಿ ಶೋಕದ ಒಂಜಿ ಸಂಪರ್ಕ ರಸ್ತೆಯನ್ನು ಬಾರಿ ಪುರ್ಲುಡು ಅರ್ನ ಅನುದಾನೋಡು ಇಡೀ ನಮ್ಮ ಪುರಸಭೆತ ಮಾತ ಒಂಜಿ ಅಧ್ಯಕ್ಷರು ಸದಸ್ಯರನ್ನ ನೆಟ್ಟು ಬಾರಿ ಶೋಕದ ಕಾಂಕ್ರೀಟೀಕರಣ ಮಲ್ದೇರಿ. ಇಂಚೆನೆ ನಮ್ಮ ಈ ಸೋಮೇಶ್ವರಡು ಪುರ್ಲುದ ಅಭಿವೃದ್ಧಿ ಬೇಲೆಯನ್ನು ಮಲ್ತದೆ. ಈ ಸೋಮೇಶ್ವರನ ಒಂಜಿ ಎಡ್ಡೆ ಮಾದರಿ ಒಂಜಿ ಪುರಸಭೆಯಿಂದ ಮಲ್ಪನಂಚಿನ ನೆಟ್ಟು ಮಕ್ಕಳಿಗೆ ಮಾತ ಆ ಸೋಮನಾಥ ದೇವಿರ ಅನುಗ್ರಹ ಮಲ್ಪಾಡೆ ನನಾತ ಊರುಡು ಎಡ್ಡೆಡ್ಡೆ ಬೇಲೆನ್ ಮಲ್ಪಾಡೆ ಜನಕುಲ್ನ ಕಷ್ಟಗೂ ಸ್ಪಂದಿಸವನಂಚಿನ ಮಲ್ಲ ಒಂಜಿ ಆಶೀರ್ವಾದವನ್ನು ದೇವಿರಾಗಲಿ ಮಲ್ಪಾಡು ಬಂದೊಂದು ಎನ್ನ ಇರಟ್ಟು ಪಾತ್ರೆ ಮುಕ್ತ ಮಲ್ಪುವೆ. ಜೈ ಹಿಂದ್, ಜೈ ಶ್ರೀರಾಮ್.